ಜಾನುವಾರು ವಧೆ ಎಲ್ಲೆಲ್ಲೂ ಮಾಡುವಂತಿಲ್ಲ. ಅದರಿಂದ ಕಸಾಯಿಖಾನೆ ಅಗತ್ಯ. ಕಸಾಯಿಖಾನೆ ಅಭಿವೃದ್ಧಿ ಸ್ಮಾರ್ಟ್ ಸಿಟಿ ಯೋಜನೆಯ ಒಂದು ಭಾಗ ಎಂದು ಕಾಂಗ್ರೆಸ್ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಹರೀಶ್ ಕುಮಾರ್ ಹೇಳಿದರು. ಅವರು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸ್ವಚ್ಛ ಮಂಗಳೂರಿನ ಕಲ್ಪನೆಯ ನಿಟ್ಟಿನಲ್ಲಿ ಕಸಾಯಿಖಾನೆಯ ಅಭಿವೃದ್ಧಿ ಅಗತ್ಯವಿದೆ. ಒಂದು ವೇಳೆ ಕಸಾಯಿಖಾನೆ ಅಭಿವೃದ್ಧಿ ಅಗತ್ಯವಿಲ್ಲದೇ ಇದ್ದರೆ ಸ್ಥಳೀಯ ಶಾಸಕರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲೆ. ಅದನ್ನು ಬಿಟ್ಟು ಸ್ಥಳೀಯ ಶಾಸಕರು ಮತ್ತು ಸಂಸದರು ರಾಜಕೀಯ ಪ್ರೇರಿತ ಹೇಳಿಕೆ ನೀಡಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವುದು ಇವರ ವಿಕೃತ ಮನಸ್ಸನ್ನ ತೋರಿಸುತ್ತದೆ ಎಂದು ಹೇಳಿದರು. ಸ್ಥಳೀಯ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, ಅವರಿಗೊಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನು ನಿಲ್ಲಿಸಬಹುದು. ಬಹುಶಃ ಸ್ವಚ್ಛ ಭಾರತದ ಅಗತ್ಯತೆ ಮಂಗಳೂರಿನಲ್ಲಿ ಇಲ್ಲ. ಸ್ಮಾರ್ಟ್ ಸಿಟಿಯಲ್ಲಿ ಒಂದಂತಹ ಕಸಾಯಿಖಾನೆ ಇರಬೇಕು ಅಂತ ಹೇಳಿದ್ರೆ ಅವರ ಆಶಯ ಆದರೆ ಅದನ್ನು ಈ ರೀತಿ ಪ್ರತಿಭಟನೆಗಳನ್ನು ಮಾಡಿ ಹೇಳಿಕೆಗಳನ್ನು ನೀಡಿ ಅದು ಯುಟಿಕಾದರ ವಿರುದ್ಧ ಹೇಳಿಕೆಗಳನ್ನು ಕೊಡುವುದಲ್ಲ. ಬಹುಶಃ ಇವರ ಸರ್ಕಾರ ಇರುವಾಗ ಇವರ MP ಇದ್ದಾರೆ, ಅವರ ಮನೆಯಲ್ಲಿ ಹೋಗಿ ಧರಣಿ ಮಾಡಿ ಅವರಿಗೆ ಅದನ್ನು ತಿಳಿಸಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅವರೊಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರೆ ಬಹುಶಃ ಅದು ನಿಲ್ಬಹುದು. ಆದ್ದರಿಂದ ಇದೆಲ್ಲ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳು ಮತ್ತು ಪ್ರತಿಭಟನೆಗಳು ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಾಟ್ಸ್ಆ್ಯಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲೆಲ್ಲ ಬಹಳಷ್ಟು ಅವಹೇಳನಕಾರಿಯಾದಂತಹ ಒಂದು ಹೇಳಿಕೆಗಳು, ಇದೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ. ಬಹುಶಃ ನಗರಾಭಿವೃದ್ಧಿ ಸಚಿವರಿಗೆ ಇವರೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಯಾವ ರೀತಿ ನಗರದ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಹೇಳಿ ಸಲಹೆ ಸೂಚನೆ ಕೊಟ್ಟು ಆ ಕೆಲಸ ಮಾಡಿಸುವಂತ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ನಾನು ಅವರನ್ನ ವಿನಂತಿಸಿಕೊಳ್ತೇನೆ. ಮತ್ತು ಈ ಸಂದರ್ಭ ಮೇಯರ್ ಭಾಸ್ಕರ್ ಮೊಯ್ದಿ, ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕರಾದ ಶಶಿಧರ್ ಹೆಗ್ಡೆ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಕೆಪಿಸಿಸಿ ಕಾರ್ಯದರ್ಶಿ ನವೀನ್ ಡಿಸೋಜಾ ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.